ಒನ್ ಸ್ಟೆಪ್ ಕ್ಲೋಸರ್ ಈವೆಂಟ್ಸ್ ಮಣಿಪಾಲ ವತಿಯಿಂದ ಮಿಸ್ಟರ್ ಮಣಿಪಾಲ್ 2019, ಮಿಸ್ ಮಣಿಪಾಲ್ 2019, ಮಿಸ್ ಟೀನ್ ಮಣಿಪಾಲ್ 2019, ಮಿಸಸ್ ಮಣಿಪಾಲ್ 2019 ಹಾಗೂ ಮಣಿಪಾಲ್ ವಿಸ್ ಕಿಡ್ಸ್ 2019 ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಪರ್ಧೆಯ ಆಡಿಷನ್ ಮಂಗಳೂರಿನ ಫೋರಂ ಪಿಜ್ಜಾ ಮಾಲ್ನಲ್ಲಿ ನಡೆಯಿತು. ಒನ್ ಸ್ಟೆಪ್ ಕ್ಲೋಸರ್ ಈವೆಂಟ್ಸ್ ಮಣಿಪಾಲ ವತಿಯಿಂದ ವಿಭಿನ್ನ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿದೆ. ಮಿಸ್ಟರ್ ಮಣಿಪಾಲ್ 2019, ಮಿಸ್ ಮಣಿಪಾಲ್ 2019, ಮಿಸ್ ಟೀನ್ ಮಣಿಪಾಲ್ 2019, ಮಿಸಸ್ ಮಣಿಪಾಲ್ 2019 ಹಾಗೂ ಮಣಿಪಾಲ್ ವಿಸ್ ಕಿಡ್ಸ್ 2019 ಎನ್ನುವ ಮಾಡೆಲಿಂಗ್ ಸ್ಪರ್ಧೆಯನ್ನ ಆಯೋಜಿಸಲಾಗಿದ್ದು, ಇದರ ಆಡಿಷನ್ ಮಂಗಳೂರಿನ ಫೋರಂ ಪಿಜ್ಜಾ ಮಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದ ಕಾರ್ಯಕ್ರಮ ಸಂಯೋಜಕಿ ಪೃಥ್ವಿ ಗಣೇಶ್ ಕಾಮತ್ ಅವರು, ಒನ್ ಸ್ಟೆಪ್ ಕ್ಲೋಸರ್ ಈವೆಂಟ್ಸ್ ವತಿಯಿಂದ ನಡೆಯಲಿರುವ ಸ್ಪರ್ಧೆಗಳಿಗಾಗಿ ಮಂಗಳೂರು, ಮಣಿಪಾಲ, ಕಾರ್ಕಳ, ಕುಂದಾಪುರಗಳಲ್ಲಿ ಆಡಿಷನ್ ನಡೆಸಲಾಗುತ್ತಿದೆ. ಎಲ್ಲರ ಪ್ರತಿಭೆಗಳ ಪ್ರದರ್ಶನಕ್ಕೆ ಇದೊಂದು ಉತ್ತಮ ವೇದಿಕೆ ಎಂದು ಹೇಳಿದರು. Kundapur and Kalkala and everywhere across Karnataka, as well as we also handling Manipal's Wiz Kids, kids hunt talent basically into singing, dancing and lot many other talents. We are not restricted to any kind of talents to the kids. ಮಕ್ಕಳಲ್ಲಿ ಟ್ಯಾಲೆಂಟ್ ಇದ್ದರೆ ಅವರು ಇಲ್ಲಿ ಬಂದು ಶೋಕೇಸ್ ಮಾಡ್ಬೋದು. ಇವತ್ತು ನಾವು ಫೋರಂ ಪಿಜ್ಜಾ ಮಾಲಲ್ಲಿ ಇದ್ದೇವೆ. ಆಡಿಷನ್ಸ್ ನಡೀತಾ ಇದೆ. ಮಿಸ್ ಟೀನ್ ಮತ್ತು ಮಿಸ್ಟರ್ ಮಣಿಪಾಲ್ಗೋಸ್ಕರ ಪ್ಲಸ್ ಮಣಿಪಾಲ್ ವಿಸ್ ಕಿಡ್ಸ್ ಕೂಡ ಆಡಿಷನ್ಸ್ ನಡೀತಾ ಇದೆ. ನೀವು ಇನ್ನೂ ಬರ್ಬೋದು. ವಿ ಆರ್ ದೇರ್ ಟಿಲ್ 6 o'clock, 7 o'clock. ಮಿಸ್ಟರ್ ಮಣಿಪಾಲ್ 2019, ಮಿಸ್ ಮಣಿಪಾಲ್ 2019, ಮಿಸ್ ಟೀನ್ ಮಣಿಪಾಲ್ 2019, ಮಿಸಸ್ ಮಣಿಪಾಲ್ 2019 ಸ್ಪರ್ಧೆಯ ವಿಜೇತರಿಗೆ 50,000 ರೂಪಾಯಿ ನಗದು ಬಹುಮಾನಗಳನ್ನು ಗೆಲ್ಲುವ ಜೊತೆಗೆ ಬಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಿಂದ ಕಿರೀಟವನ್ನ ಮುಡಿಗೇರಿಸಿಕೊಳ್ಳುವ ಅವಕಾಶ ಲಭಿಸಲಿದೆ. ಜೊತೆಗೆ ವಿಜೇತರು ಹಾಗೂ ಸ್ಪರ್ಧಿಗಳಿಗೆ ಮಾಡೆಲಿಂಗ್ ಅಥವಾ ಆಕ್ಟಿಂಗ್ ಕಾಂಟ್ರಾಕ್ಟ್ ಕೂಡ ಲಭಿಸಲಿದೆ. ಮಣಿಪಾಲ್ ವಿಸ್ ಕಿಡ್ಸ್ 2019 ಸ್ಪರ್ಧೆಯಲ್ಲಿ 4 ರಿಂದ 15 ವರ್ಷದೊಳಗಿನ ಮಕ್ಕಳು ಭಾಗವಹಿಸುವ ಅವಕಾಶವನ್ನ ನೀಡಲಾಗಿದ್ದು, ಮಕ್ಕಳು ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸ್, ಮ್ಯೂಸಿಕ್, ಮಿಮಿಕ್ರಿ, ಮ್ಯಾಜಿಕ್ ಇತ್ಯಾದಿ ಟ್ಯಾಲೆಂಟ್ಗಳನ್ನು ಪ್ರದರ್ಶಿಸುವ ಅವಕಾಶ ನೀಡಲಾಗಿದೆ. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.